vidhyaranya yuvaka vrunda ullala mukla nanilet kalpana jokleg bookupattana ಲೇಸ್ ಐತಾರ ನಡತಂಡ ಸೀತಾರಾಮ ಸಫಲ್ಯ ಅರಸು ಬಿತ್ಲು ಅರನ ನೆಂಪುಗಾದ ಅರನ ಕುಟುಂಬದಕ್ಲಿನ ಒಟ್ಟು ಸೇರಿಗಡೆ ನಡೆತಿನ ಕಾರ್ಯಕ್ರಮಟು ಚಿತ್ತರಂಜನ್ ಬೋಳರ್ ಮಲ್ಲಬಿನೆರಾದಿತ್ಯರು ವಿದ್ಯಾರಣ್ಯ ಯುವಕ ವೃಂದ ಉಳ್ಳಾಲದ ನಿಲೆಟ್ ಬೊಕ ಸೀತಾರಾಮ ಸಫಲ್ಯ ಅರಸು ಬಿತ್ಲು ಮೇರನ ನೆಂಪುಗಾದ ಕಲ್ಪನಾ ಜೋಗ್ಲೆಗ್ ಬೂಕುಪಟ್ಟಣ ಕಾರ್ಯಕ್ರಮ ವಿದ್ಯಾರಣ್ಯ ಯುವಕ ವೃಂದೋಡ್ ನಡತಂಡ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕುಡ್ಲದ ಗುರ್ಕಾರ್ಯರ ಚಿತ್ತರಂಜನ ಬೋಳಾರ್ ಮಲ್ಲಬಿನೆರಾದಿತ್ತದ ಕಾರ್ಯಕ್ರಮನ ಉದ್ದೇಶಿತ ಪಾತಿರಿಯರ ಸ್ವಲ್ಪ ಶೇಕಡರದು ಹೆಚ್ಚ ಮಾರ್ಗದೆತ್ತಿನಕ್ಲೆನ ಶಾಲೆಗೆ ತೊನ್ನ ಮಿತ್ತಮಟ್ಟದ ಶಾಲೆಲುಲ್ಲ ಅಂಚಿನವಲು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆಲೆಡ್ ಬರವು ಕುರ್ಪನೇನ ಮೆಚ್ಚುಡೆ ಹಾಕೊಂಡು ಬಡಪತ್ತಡು ಉಪ್ಪುನಕ್ಲಿಗೆ ಏರು ಬರವು ಕಲ್ಪವೆರ ಅಕ್ಲಿಗೆ ನಮ್ಮ ಸೊಲ್ಮೆ ಸಂದಾವಡೊಂದು ಪಂಡ್ಯರ ಇಂದು ವಿದ್ಯೆ ಕೊಡುವಂತದ್ದು ಒಂದು ವ್ಯಾಪಾರ ಆಗೋಗಿದೆ. ಈ ವ್ಯಾಪಾರ ಯುಗದಲ್ಲಿ ತಮ್ಮ ಸೇವೆ ಅಂತೇಳಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವವರು ಬಹಳ ವಿರಳ. ಈ ನಿಟ್ಟಿನಲ್ಲಿ ಮಕ್ಕಳು ಕೂಡ ತಮ್ಮ ಮೊದಲ ಪಾಠಶಾಲೆ ಮನೆಯಲ್ಲಿ ತಾಯಿ ತಂದೆಗೆ ಮೊದಲಾಗಿ ಗೌರವಿಸಬೇಕು. ನಮ್ಮ ಪೋಷಕರು ಹೇಳಿದ್ದೇ ಒಂದು ಪ್ರತಿಯೊಂದು ಅವ್ರು ಹೇಳುವಂಥದ್ದು ನಮ್ಮ ಮುಂದಿನ ಜೀವನಕ್ಕೆ ದಾರಿ. ತದನಂತರ ನಮಗೆ ಸಿಗುವಂಥವು ವಿದ್ಯೆ ಗುರುಗಳು ನಮ್ಮ ಮುಂದಿನ ಜೀವನವನ್ನು ನಿರ್ಮಿಸ್ತಾರೆ. ಯಾಕಂತ ಹೇಳಿದ್ರೆ ಶಾಲೆಗೆ ಹೋದಾಗ ಮಾತ್ರ ನಾವು ಮುಂದಿನ ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತೇವೆ ಅನ್ನುವಂಥದ್ದು. ಬಿನ್ನಿರ್ ವೀಣಾಡ್ ಚರ್ಪಾತಿಡ್ದು ಜೋಕ್ಲು ಮಾರ್ಗದ ಪಿರಯುಡೆ ಪೋಯರೆ ಬಲ್ಲಿ ಒರಿಯನ ಒಟ್ಟುಗೆ ಎಂಚ ಉಪ್ಪೊಡೊಂದು ಕಲ್ಪಡು ವಿದ್ಯಾರಣ್ಯದ ಮಾತಾ ಸದಸ್ಯರು ಗುಬ್ಬುದ ಸಾಧಕರು ಕಲಾವಿದರು ಅಂಚಾದ ಸಂಸ್ಥೆ ಪುದರ್ ಪಡಿತಣಂದು ಪಂಡ್ಯರ ಮಕ್ಕಳು ಚಿಕ್ಕಂದಿನಿಂದಲೇ ಖಾಲಿ ಮಾರ್ಕಿನ ಹಿಂದೆ ಹೋಗಬಾರ್ದು. ಮಕ್ಕಳಿಗೆ ಮೌಲ್ಯಗಳು ಬೇಕು. ಮೌಲ್ಯ ಅಂದರೆ ಇದೆ ಏನು, ಒಬ್ಬರೊಟ್ಟಿಗೆ ಇನ್ನೊಬ್ಬರು ಹೇಗೆ ಸಹಬಾಳ್ವೆಯನ್ನು ನಡೆಸಿಕೊಂಡು ಹೋಗುವುದು, ಹೊಂದಿಕೊಂಡು ಹೋಗುವುದು, ಇದನ್ನೆಲ್ಲ ಈ ಸಂಘ ಸಂಸ್ಥೆಗಳಿಂದ ನಾವು ಕಲಿಯಬೇಕಾದದ್ದು. ಇನ್ನೂ ಹೆಚ್ಚು ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಕಾಣ್ತದೆ ಶೀಲ್ಡ್. ನಾನು ಅದನ್ನು ಆಗದಿಂದ ನೋಡ್ತಾ ಇದ್ದೇನೆ. ಈ ಶೀಲ್ಡ್ ಅಂಗಡಿಯಲ್ಲಿ ಸಿಕ್ಕುವುದನ್ನು ತಂದವರು ಏರಿಸಿದ್ದಲ್ಲ, ಇದು ಅವರ ಶ್ರಮದ ಫಲ. ಅವರು ಕ್ರೀಡಾಪಟು, ಇಲ್ಲಿ ಹೆಚ್ಚಿನವರು ಕ್ರೀಡಾಪಟು ಆಗಿದ್ದಾರೆ ಈ ಸದಸ್ಯರು. ಅಷ್ಟು ಮಾತ್ರ ಅಲ್ಲ, ಕಲಾಕಾರರು ಕೂಡ ಆಗಿದ್ದಾರೆ. ಇವರ ನಾಟಕವನ್ನು ನಾನು ಸಣ್ಣದಿಂದಲೇ ನೋಡಿ ಅನುಭವಿಸಿ ಸಂತೋಷಪಟ್ಟವಳು ಕೂಡ. ಬಿನ್ನೆರನ ಸಿರಿಗೆಡ್ ಜೋಕ್ಲೆಗ ಬೂಕ್ಲೆನ್ ಪಟ್ಟಿಯರು ಈ ಪುರ್ತುಡು ಕೆಲವು ಸಮ್ಮಾನದ ಮರ್ಯಾದೆಲ್ಲ ನಡತಂಡ ವಿದ್ಯಾರಣ್ಯ ಕಲಾವೃಂದದ ಗುರ್ಕಾರ್ಯರು ಚೂಡಪ್ಪ ಉಳ್ಳಾಲ ಗುರ್ಕಾರ್ಮದ ಭಾಷಣ ಮಂತಿರು. ಅವರು ನಮ್ಮ ಮೆಂಬರ್ ಆಗಿದ್ದರು. ಅವರ ಸಹಾಯದಿಂದಲೂ ನಾವು ಕೊಡುವುದು. ಹಾಗೆ ವಿದ್ಯಾರಣ್ಯ ಸ್ವಾಮಿ ನಾವು ಕೊಡೋ ಪುಸ್ತಕ ವಿದ್ಯಾರಣ್ಯ ಸ್ವಾಮಿಯ ಹೆಸರಿನಲ್ಲಿ ಕೊಡೋದು. ಅವರು ಹೇಗೆ ನಮಗೆ ಹೆಸರು ತಂದಿದ್ದಾರೋ ಹಾಗೆ ನಿಮ್ಮ ಹೆಸರನ್ನು ಕೂಡ ಆ ವಿದ್ಯಾರಣ್ಯ ಸ್ವಾಮಿ ತರಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ನಾನು. ಮೊಗವೀರ ಶಾಲೆ ಉಳ್ಳಾಲದ ಮುಖ್ಯೋಪಾಧ್ಯಾಯರು ವೇದಾವತಿ, ಜಾಗೃತ ವ್ಯವಸಾಯದ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರು ಶ್ರೀಮತಿ ಮಲ್ಲಿಕಾ, ಶ್ರೀಕಾಂತ್ ಅರಸುಬಿತ್ಲು, ಸ್ವಾತಿ ಸಾಫ್ಟ್ ಡ್ರಿಂಕ್ಸ್ದ ಸುಧಾಕರ ಉಳ್ಳಾಲ, ಉದ್ಯಮಿ ನವೀನ್ ಡಿಸೋಜ, ಶ್ರೀ ವಿದ್ಯಾವಿನಾಯಕ ಉತ್ಸವ ಸಮಿತಿಯ ಗುರ್ಕಾರ್ಯರು ಪ್ರವೀಣ್ ಸುವರ್ಣ ಪಾಲ್ಗೊಂಡರು.